ಉಡುಪಿ ಕರಾವಳಿ ಬೈಪಾಸ್ ಸಮೀಪ ನಡೆಯುತ್ತಿರುವ ಉಡುಪಿ ಉತ್ಸವದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಅವರ ಆಯೋಜನೆಯ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನ ಮಳಿಗೆ ಉದ್ಘಾಟನೆಗೊಂಡಿತು. ಇವರ ಈ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನ ಮಳಿಗೆಗೆ ಉಚಿತ ಪ್ರವೇಶವಿದ್ದು ಗ್ರಾಹಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ಆಡಳಿತ ಮಂಡಳಿ ತಿಳಿಸಿದೆ. ಈ ಸಂದರ್ಭ ನಗರಸಭೆ ಕಮಿಷನರ್ ರಾಯಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಓಂ ಶಾಂತಿ ಸರ್ವರಿಗೂ ಕೂಡ. ವಿಶೇಷವಾಗಿ ಈ ಸಂಸ್ಥೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ, ಇದರ ಪ್ರಧಾನ ಕೇಂದ್ರ ಮೌಂಟ್ ಅಬು ರಾಜಸ್ಥಾನ, ಸ್ಥಳೀಯ ಕೇಂದ್ರ ಉಡುಪಿಯಲ್ಲಿ ಜಿಲ್ಲಾ ಆಸ್ಪತ್ರೆ ಹತ್ತಿರ. ಈ ಸಂಸ್ಥೆಯ ವತಿಯಿಂದ ಇವತ್ತಿನ ದಿನ ವಿಶೇಷವಾಗಿ ಉಡುಪಿ ಉತ್ಸವದಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನ ಅಂತ ಆಯೋಜಿಸಲಾಗಿದೆ. ಈ ಚಿತ್ರ ಪ್ರದರ್ಶನದ ಒಂದು ಉದ್ದೇಶ ಅಂತಂದ್ರೆ ಸರ್ವ ಮನುಷ್ಯ ಆತ್ಮರಲ್ಲಿ ಒಂದು ಆಧ್ಯಾತ್ಮಿಕತೆಯ ಜಾಗೃತಿ ಅಥವಾ ಮಾನವೀಯ ಒಂದು ಮೌಲ್ಯಗಳ ಅರಿವು ಅಥವಾ ಕರ್ಮ ಸಿದ್ಧಾಂತದ ಅರಿವು ಮತ್ತು ಮುಖ್ಯವಾಗಿ ಸಹಜ ರಾಜಯೋಗದ ವಿಧಿ ವಿಧಾನ ತಿಳಿಸ್ಕೊಳ್ಳಿಕ್ಕೋಸ್ಕರ ಈ ಒಂದು ಚಿತ್ರಗಳನ್ನು ಇಲ್ಲಿ ಹಾಕಿ ಇದರ ಒಂದು ಸೇವೆಯನ್ನು ಮಾಡಲಾಗ್ತಿದೆ. ಇದು ಈ ಒಂದು ಉತ್ಸವದಲ್ಲಿ ಈ ಒಂದು ನಮ್ಮಿಂದ ಸ್ಟಾಲ್ ಇದೆ, ಫ್ರೀ ಸೇವೆ ಮಾಡುವಂಥದ್ದಾಗಿದೆ, ಉಚಿತವಾದ ಸೇವೆ ಕೊಡುತ್ತೆ. ಇಲ್ಲಿ ತಾವೆಲ್ಲರೂ ಯಾರೆಲ್ಲ ಬರ್ತೀರಾ ಈ ಒಂದು ಉತ್ಸವದಲ್ಲಿ ತಾವೆಲ್ಲರೂ ಬನ್ನಿ, ಇಲ್ಲಿ ಭಾಗಿಯಾಗಿ ಇದರ ಪೂರ್ತಿ ಲಾಭವನ್ನು ಪಡ್ಕೊಳ್ಳಿ ಅಂತ ತಾವು ತಮ್ಮೆಲ್ಲರಲ್ಲೂ ಕೂಡ ನಾನು ವಿನಂತಿಸಿಕೊಳ್ತಿದ್ದೀನಿ. ಬ್ರಹ್ಮಕುಮಾರಿ ರಾಜಯೋಗದ ಕಾರ್ಯಕ್ರಮದ ವಿಶೇಷ ಸಂದರ್ಭದಲ್ಲಿ ಉಡುಪಿಯ ಹೃದಯ ಭಾಗದಲ್ಲಿ ಇವತ್ತು ಎಕ್ಸಿಬಿಷನ್ನ ಸಂದರ್ಭದಲ್ಲಿ ಬರುವಂಥ ಎಲ್ಲ ಜನತೆಗೆ ಸನಾತನ ಹಿಂದೂ ಸಂಸ್ಕೃತಿ, ಹಿಂದೂ ಧರ್ಮ, ಅದೇ ರೀತಿ ಆಚಾರ ವಿಚಾರಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಬೇಕು. ಆ ಮೂಲಕ ಇನ್ನಷ್ಟು ಈ ವಿಚಾರಗಳನ್ನು ಜನರಿಗೆ ತಿಳಿಯಬೇಕೆಂಬ ಕೆಲಸ ಮಾಡಬೇಕೆಂಬ ಉದ್ದೇಶದಿಂದ ಇವತ್ತು ಇದರ ಜೊತೆಗೆ ಎಕ್ಸಿಬಿಷನ್ ಜೊತೆಗೆ ನಮ್ಮ ಪ್ರದರ್ಶನವನ್ನು ಕೂಡ ಆಯೋಜನೆ ಮಾಡಿದ್ದೀವಿ. ಖಂಡಿತವಾಗಿಯೂ ನಮ್ಮ ಕರ್ತವ್ಯ ಪ್ರಾಮಾಣಿಕವಾಗಿ ಬಹಳ ವರ್ಷದಿಂದ ಮಾಡ್ತಿದ್ದೀರಿ. ಖಂಡಿತವಾಗಿ ಇವತ್ತಿನ ದಿನ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವ ಮೂಲಕ ಇನ್ನಷ್ಟು ಜನರಿಗೆ
ಈ ವಿಚಾರವನ್ನು ತಿಳಿಸಲಿಕ್ಕೆ ಮುಂದಾದಕ್ಕಾಗಿ ತಮಗೆ ವಿಶೇಷವಾದ ಅಭಿನಂದನೆ ನಾನು ಸಂದರ್ಭದಲ್ಲಿ ಸಲ್ಲಿಸುತ್ತೇನೆ. ನಿಮ್ಮ ಈ ಕೆಲಸ ಕಾರ್ಯಗಳು ಇದೇ ರೀತಿ ಮುಂದುವರಿಲಿ. ದೇಶ ಕಟ್ಟುವ ಕೆಲಸದಲ್ಲಿ ನಿಮ್ಮ ಪ್ರಾಮಾಣಿಕವಾದ ಪ್ರಯತ್ನ, ಪ್ರಾಮಾಣಿಕವಾದ ಕೊಡುಗೆ ನಮ್ಮ ದೇಶದ ಇದಕ್ಕೆ ಸಿಗುವಂತಾಗಲಿ ಭಾವಿಸುತ್ತೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಬಹಳಷ್ಟು ಜನ ಅದಕ್ಕೆ ಗಣ್ಯರು ಕೂತಿರುವ ಎಲ್ಲ ಗೌರವಿತರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತೆ. ಮಾತನಾಡಿ ಸಮಸ್ಯೆಯನ್ನು ಈ ಎಕ್ಸಿಬಿಷನಲ್ಲಿ ಪ್ರಾರಂಭ ಮಾಡಿದಂಥ ದಿನದಲ್ಲಿ ಮಾನ್ಯ ಶಾಸಕರು ಉದ್ಘಾಟ ಮಾಡಿ ತಮ್ಮ ಕೆಲಸ ನಿಮಿತ್ತ ಹೋಗಿದ್ದಾರೆ. ಬಂದಂಥ ಎಲ್ಲ ವಿಶೇಷವಾಗಿ ನಾನು ಇಲ್ಲಿ ಕಂಡಿದ್ದೇನೆಂದರೆ ಅವರು ಕೊಡುವಂಥ ಗೌರವ ಖಂಡಿತವಾಗಿ ಹೆಮ್ಮೆ ಮಾಡಬೇಕು ನಾವೆಲ್ಲರೂ. ಅವರು ಒಂದು ಸೋದರ ಮನೋಭಾವನೆಯಿಂದ ಎಲ್ಲರನ್ನ ಯಾವುದೇ ಜಾತಿ ಮತ ಇಲ್ಲದೆ ಅವರು ನಮ್ಮನ್ನು ಬರಮಾಡಿಕೊಡ್ತಾ ಇದ್ದಾರೆ. ಖಂಡಿತವಾಗಿಯೂ ಇದಿರಬೇಕು. ಮನುಷ್ಯ ಆಗಿಬಿಟ್ಟಿದ ಮೇಲೆ ಮನುಷ್ಯನನ್ನು ಸನ್ಮಾನ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ. ನಾವೆಲ್ಲರೂ ಮನುಷ್ಯರೇ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರೋದು ಒಂದೇ ರಕ್ತ, ಇರೋದು ಒಂದೇ ಆತ್ಮ, ಅದು ದೇವರ ಕಡೆಗೆ ಹೋಗಬೇಕೆಂಬುದಾಗಿ ಅವರು ಸಾರ್ತಾ ಇದ್ದಾರೆ. ಖಂಡಿತವಾಗಿಯೂ ಈ ವಿಷಯದಲ್ಲಿ ಖಂಡಿತವಾಗಿ ನಾನು ಸಹ ಮೆಚ್ಚುತ್ತೇನೆ. ಯಾಕಂದರೆ ಇವರ ಸೇವೆ ಅದು ಖಂಡಿತವಾಗಿಯೂ ದೇವರಿಗೆ ಮಹಿಮೆ ಆಗಲಿ.